ಕೇರಳ ಸರ್ಕಾರವು ವರ್ಷಗೂ 250 ಕೋಟಿ ರೂಪಾಯಿದಾತ ಆದಾಯ ಬರ್ಪುನ ಶ್ರೀ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಪಿರಾಕದ ಆಚಾರ ಅನುಷ್ಠಾನಗಳಿಗೆ ಅಡ್ಡಿ ಮಲ್ಪನ ಸುಪ್ರೀಂ ಕೋರ್ಟ್ ತೀರ್ಪುಗೂ ಅಯ್ಯಪ್ಪ ಭಕ್ತರನ್ನ ಒಪ್ಪಿಗೆ ಇಚ್ಚಿ ಎಂದು ಕುಮಾರಿ ಚೈತ್ರ ಕುಂದಾಪುರ ಬಂತೇರು. ಶಬರಿಮಲೆ ಶ್ರೀ ಅಯ್ಯಪ್ಪ ದೇವಸ್ಥಾನಗೂ ಮಾತಾಪ್ರಾಯದ ಪೊಂಜೋಲು ಪೋವಲಿಂದ ಸುಪ್ರೀಂ ಕೋರ್ಟ್ ಕೊರ್ನ ತೀರ್ಪುಗೂ ವಿರೋಧ ತೋಜಾದ ಬೊಕ ಆ ತೀರ್ಪನ್ನು ಜಾರಿ ಮಲ್ಪುರ ಬಿದ್ದಾಡ್ನ ಕೇರಳ ಸರ್ಕಾರದ ನಿರ್ಧಾರದ ವಿರುದ್ಧ ಐತಾರ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕದ ಬೇತೆ ಬೇತೆ ಜಾಗಲಿಡು ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡಪಾಯಿರು. ಮೀಂಜಾ ಗ್ರಾಮ ಪಂಚಾಯತ್ ಮಟ್ಟದ ಪ್ರತಿಭಟನೆ ಜಾಥಾ ಪ್ರತಿಭಟನಾ ಮೆರವಣಿಗೆ ನಡೆತಂಡು. ಭಕ್ತಜನ ಆರಾಧನೆಯಾದ ಶಬರಿಮಲೆ ಸ್ವಾಮಿ ಶ್ರೀ ಶಬರಿಮಲೆ ಶಬರಿಮಲೆ ಭಕ್ತ ಜನರ ಪುಣ್ಯ ನೆಲೆ ಕೆದಕದಿರಿ ಮೂಲ ನಂಬಿಕೆ ಕೆದಕದಿರಿ ಇದೀಗ ಒಂದು ಮಂದಿ ಸಾಗುತ್ತಾ ಪ್ರತಿಭಟನಾ ಮೆರವಣಿಗೆ ವಿಶ್ವ ಹಿಂದೂ ಪರಿಷತ್ ಮಿಯಾ ಪದವು ಅಯ್ಯಪ್ಪ ಭಜನಾ ಮಂದಿರ ಬಜರಂಗ ದಳ ಶಿವಾಜಿ ಫ್ರೆಂಡ್ಸ್ ದ ಒಟ್ಟು ಸಿರಿಗೆಡು ಪ್ರತಿಭಟನೆ ಕುಮಾರಿ ಚೈತ್ರಾ ಕುಂದಾಪುರ ಪಾತಿರ್ದು ಕೇರಳ ಸರ್ಕಾರಗೂ ವರ್ಷಗೂ 250 ಕೋಟಿ ರೂಪಾಯಿದಲ ಹೆಚ್ಚ ಆದಾಯ ಬರ್ಪುನ ಶಬರಿಮಲೆ ಕ್ಷೇತ್ರದ ಪಿರಾಕದ ಆಚಾರ ಅನುಷ್ಠಾನಲೆಗೆ ಅಡ್ಡಿ ಮಲ್ಪುನ ಸುಪ್ರೀಂ ಕೋರ್ಟ್ದ ತೀರ್ಪುಗೂ ಅಯ್ಯಪ್ಪ ಭಕ್ತರನ್ನ ಒಪ್ಪಿಗೆ ಇಜ್ಜಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ತುಲಿತು ತೂಯರೆ ಕೇರಳ ಸರ್ಕಾರ ಅರ್ಜಿ ಸಂದಾವಡೊಂದು ಒತ್ತಾಯ ಮಲ್ತೇರ. ಒಂದು ಗ್ರಾಮದ ಜನ ಬಹುಶಃ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಸೇರಿರ್ತಕ್ಕಂತಹದ್ದು ಕೇರಳದ ಇತಿಹಾಸದಲ್ಲಿ ಕೇರಳ ಸರ್ಕಾರ ನೋಡಿರ್ಲಿಕ್ಕೇನೆ ಇಲ್ಲ. ಕೇರಳ ಸರ್ಕಾರಕ್ಕೆ ಇದು ಅರ್ಥ ಆಗಬೇಕಾಗಿದೆ. ಇವತ್ತು ನಮ್ಮ ದೇವರ ಸುದ್ದಿಗೆ ಬಂದ ಕಾರಣಕ್ಕೋಸ್ಕರ ದೇವರ ನಾಡಿನ ಜನ ಇವತ್ತು ಮನೆಗಳಿಂದ ಬೀದಿಗೆ ಇಳಿದಿದ್ದಾರೆ. ಸರ್ಕಾರಕ್ಕೂ ಅರ್ಥ ಆಗಬೇಕು, ಸರ್ಕಾರದ ಅಧಿಕಾರವನ್ನು ಹಿಡಿದಿರ್ತಕ್ಕಂತಹ ಮುಖ್ಯಮಂತ್ರಿಗಳಿಗೂ ಕೂಡ ಅರ್ಥ ಆಗಬೇಕು. ನಮಗೆ ಇವತ್ತು ಶಬರಿಮಲೆಗೆ ಹೋಗ್ಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮನ್ನ ನಮ್ಮ ಧರ್ಮ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಿದೆ. ನಾವು ತುಳಿತಕ್ಕಂತ ಭೂಮಿಗೆ ಭೂದೇವಿ ಅಂತ ಹೆಣ್ಣು ಅಂತ ಆರಾಧನೆ ಮಾಡ್ತೇವೆ. ನಾವು ಸಲ್ಯೂಟ್ ಹೊಡಿತಕ್ಕಂತ ದೇಶಕ್ಕೆ ತಾಯಿ ಭಾರತಿ ಅಂತ ಕರಿತೇವೆ. ನಮಗೆ ಒಂದು ದೇವಸ್ಥಾನಕ್ಕೆ ಪ್ರವೇಶ ಕೋರೋದ್ರಿಂದ ನಮ್ಮ ಸಮಾನತೆ ಅಥವಾ ನಮ್ಮ ಸಬಲೀಕರಣ ನಿರ್ಧಾರ ಆಗೋದಿಲ್ಲ. ನಮ್ಮ ಹೆಣ್ಮಕ್ಳು ಕೂಡ ರೆಡಿ ಟು ವೇಟ್ ಅಂತಕ್ಕಂಥ ಆಂದೋಲನವನ್ನು ಮಾಡಿದ್ರು. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಮಗೆ ಕಾಯುವ ಸಂಯಮ ಇದೆ. 10 ರಿಂದ 50 ವರ್ಷದ ಒಳಗೆ ಕಾಯುವ ತಾಕತ್ತು ನಮ್ಮಲ್ಲಿ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೆ ಈ ನಿರ್ಬಂಧವನ್ನ ಅವರೇ ಹಾಕಿಕೊಂಡ್ರು. ಮೀಂಜಾ ವಿಶ್ವ ಹಿಂದೂ ಪರಿಷತ್ ಒತ್ತು ಗುರ್ಕಾರ್ಯರು ವಸಂತ ಭಟ್ರು ತೊಟ್ಟೆತೋಡಿ ಮಿಯಾ ಪದವು ಅಯ್ಯಪ್ಪ ಭಜನಾ ಮಂದಿರ ಸಮಿತಿದ ಗುರ್ಕಾರ್ಯರು ಶೇಖರ್ ಶೆಟ್ಟಿ ಬಳ್ಳಾತಡ್ಕ ಅಯ್ಯಪ್ಪ ಮಂದಿರದ ಗುರುಸ್ವಾಮಿ ರಂಜಿತ್ ಕುಮಾರ್ ಜೋಡ್ಕಲ್ ಪಾಲ್ಗೊಂಡಿರು.